ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿರುವ ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮಹಾದ್ವಾರ ಹಾಗೂ ನೂತನ ಬಸ್ ತಂಗುದಾಣ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಅಶೋಕ್ ಕುಮಾರ್ ರೈ ಮಾತನಾಡಿ, ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಸಂಪರ್ಕಿಸುವ ರಸ್ತೆಯ ಅಭಿವೃದ್ಧಿಗೆ 20 ಲಕ್ಷ ರೂಪಾಯಿ ಅನುದಾನ ನೀಡಲಿದ್ದು, ಬ್ರಹ್ಮಕಲಶೋತ್ಸವಕ್ಕೆ ಮುನ್ನ ರಸ್ತೆ ಅಭಿವೃದ್ಧಿಯಾಗಲಿದೆ ಎಂದರು. ಇನಿ ವಿಶೇಷವಾದ ಬಂಡ ಒಂಜಿ ದ್ವಾರ ಮಲ್ಪನ ಕೆಲಸಲ ಆತನ ಇಟ್ಲ ನಮ್ಮ ಕುಡ್ಲದ ಉದ್ಯಮಿ ಗಿರಿಧರಣ್ಣೆ ಈ ಭಾಗಕ್ಕೆ ಆ ರೀತಿಯ ಸಂಬಂಧ ಉಂಡು ಗೊತ್ತಿಚ್ಚಿ ಆಂಡ ಅವು ದೇವರು ಒರಿಯೋರಿಯನ್ನ ಅಲ್ಪಡ್ದು ಅಕಲಿಗೆ ಮನಸ್ಸು ಕೊರ್ಪನಿಗೆ ಸಂಬಂಧ ಇತ್ತಲ್ಲ ಮನಸ್ಸು ಬೋಡು ಮನಸ್ಸಿಜ್ಜಿನ ಸಂಬಂಧ ವೃದ್ಧಿ ಆಪಿಸಿ ಅಂಚ ಈ ಭೂಮಿದ ಮನ್ನೆಗೆ ಆರ್ಲ ಭಾರಿ ಉದ್ಯಮಿನಿ ಆದಿತ್ಯನಲ್ಲ ಭಾರಿ ಹಂತವಾದ ಮಿತ್ತು ಬತ್ತನಾರು ರಿಯಲ್ ಎಸ್ಟೇಟ್ ಉದ್ಯಮ ಮಲ್ತದ್ದು ಇನಿ ಕುಡ್ಲಾಡೆ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಡಪಡೊಂದು ಮಲ್ಲ ಉದ್ಯಮಿ ಆದ ಕುಡ್ಲಾಡೆ ರಿಯಲ್ ಎಸ್ಟೇಟ್ ಬಿಲ್ಡಿಂಗ್ ಪುರ ಕಟ್ಟೊಂದು ಇಪ್ಪನಾರೆ ಗಿರಿಧರ ಶೆಟ್ಟಿ ನಮಕೊಂಜ ಆತು ದುಡ್ಡು ಬತ್ತನ ಇನ್ನು ಒಂಜಿ ಭಾಗನು ಸಮಾಜ ಕೊರ್ಪೆ ಆ ಸಮಾಜೊಡ್ಲ ಅವು ಗುರುತಿಸೋಣಂಚ ಆವಡು ಪರಪನ ಆಲೋಚನೆ ಸಂತೋಷನ ಮನವಿನ ಪುರಸ್ಕರಿಸದು ಇನಿ ನಮಕ್ಕೆ ಒಂಜಿ ಈ ದ್ವಾರದ ದಾನಿ ಆದ ಇಡೆಗೆ ಬರ್ತದೆ. ಬ್ರಹ್ಮಕಲಶ ಬಂಡ ಇಂಚಿನವು ಒಂಜಿ ದೇವರನ್ನ ಪೊರ್ಲುದ ಜೀರ್ಣೋದ್ಧಾರದ ಕೆಲಸಗಳು ಅವು ಸಾಧಾರಣ ಮುಲ್ಪ ಆತನೇ ಎಲ್ಲಿ ಕೆಲಸನು ಗಣಪತಿ ಗುಡಿತ ದೈವದ ಗುಡಿತ ಪುರ ಕೆಲಸವನ್ನು ಮಲ್ತಂದುಲ್ಲೇರು ರೋಡುದ ಒಂದು ವ್ಯವಸ್ಥೆ ನಮ್ಮ ಮಲ್ಪೋ ಐನ ಜೊತೆಟ್ಟು ಪೂಜೆ ಪುರಸ್ಕಾರ ಸಾನ್ನಿಧ್ಯ ವೃದ್ಧಿಗೋಸ್ಕರ 5 ವರ್ಷದ್ದು 16 ವರ್ಷ ಆನಾಗ ದೇವರನ್ನ ಮೂರ್ತಿದ ಅವು ನಮ್ಮ ಇಂಚಿನ ಗಟ್ಟಿ ಮಂತ ಕುಲ್ಲಬ ನಮ್ಮ ಅಷ್ಟಬಂಧ ಪಾಡ್ನವು ಒಂತೆ ಕಡಿಮೆ ಮೆಲ್ಲ ಟೈಟ್ ಗಟ್ಟಿ ಇತ್ತು ನಾವು ಅವು ಒಂದು ಹಳೆಗುಣ ಮೂರ್ತಿ ಬಂದು ಮುಲ್ಪ ಮೂರ್ತಿ ಇಚ್ಚಿ ಮುಲ್ಪ ನಮ್ಮ ಉತ್ಸವ ಮೂರ್ತಿ ನಮ್ಮ ಪೂಜೆ ಮಲ್ಪನಂಚ ಅಲ್ಲ 10-16 ವರ್ಷ ಅನಗ ಸಾನ್ನಿಧ್ಯ ವೃದ್ಧಿಗೋಸ್ಕರ ಬೇತೆ ಪೂಜೆಯನ್ನು ಮಲ್ತಿದ್ದು ಆ ಸಾನ್ನಿಧ್ಯನ ವೃದ್ಧಿ ಮಲ್ಪನಂಚಿನ ಕೆಲಸನು ನಾವು ಮಲ್ಪೋಡು ಜೊತೆಟ್ಟು ಬುಕ್ಕ ನಮ್ಮ ಅತಿಥಿ ಸತ್ಕಾರ ಬತ್ತ ನಕ್ಲಿನ ಪೊರ್ಲುಡು ಕುಲ್ಲಾದ ಒಣಸು ಪಾಡದೆ ಕಡಪುಡ್ನಂಚಿನ ಕೆಲಸ ಐನ ಪೂರ ನಿಕ್ಲಿ ಮಲ್ಪೋಡು. ಮಹಾದ್ವಾರದ ದಾನಿ ಮಂಗಳೂರು ಸಾಗರ್ ಕನ್ಸ್ಟ್ರಕ್ಷನ್ನ ಮಾಲಕ ಗಿರಿಧರ್ ಶೆಟ್ಟಿ ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿ ನಿಟ್ಟಿನಲ್ಲಿ ಭಕ್ತಾದಿಗಳು ಎಲ್ಲ ರೀತಿಯಿಂದಲೂ ಕೈಜೋಡಿಸಬೇಕು. ದೇವಸ್ಥಾನ ನಿರ್ಮಾಣದ ಕೆಲಸ ಕೇವಲ ಹಣವಿದ್ದರೆ ಸಾಲದು, ಹೃದಯ ವೈಶಾಲ್ಯತೆ ಹಾಗೂ ಯೋಗ ತ್ಯಾಗ ಬೇಕು ಎಂದರು. ದೇವರ ಕೆಲಸ ಏಪ ಆಪುಂಡು ಅವು ಏರಿ ಜಿನ್ನಲ ಆಪುಂಡು ಅಪಗ ಸಂದರ್ಭ ಬಂದಾಗ ಐಕೊಂಜಿ ನಮ್ಮ ಒಂಜಿ ನಿಮಿತ್ತ ಮಾತ್ರ ಐಕ್ ಅವೊಂಜಿ ಕೆಲಸ ಒವೇ ಒಂಜಿ ಕೆಲಸ ಈತ ದೇವಸ್ಥಾನ ಈ ಇಂಚಿನ ಹಳ್ಳಿಡು ಈತಲಾಯ್ಕರ ದೇವಸ್ಥಾನ ಅವಡೊಂದಾಂಡ ನೆಕ್ ಮಸ್ತ್ ಈ ಸಂತೋಷ ಇಟ್ಟನ ಅಥವಾ ನನ್ನ ಫ್ಯಾಮಿಲಿನ ಮಸ್ತ್ ತ್ಯಾಗ ಉಂಡು. ಈ ದೇವಸ್ಥಾನ ಖಾಲಿ ಕಾಸಿತ್ತನ ಆಪುಜಿ ಐಕ್ ವಿಶಾಲತೆ ಬೋಡು, ಹೃದಯ ವಿಶಾಲ್ಯತೆ ಬೋಡು, ಕಾಸಿತ್ತನೆಲ್ಲ ಕೊರ್ಪಿನ ಮನಸ್ಸು ಬೋಡು, ಬೊಕ್ಕ ನಂಗೆ ಕೊಂಚ ಯೋಗ ಎಲ್ಲ ಬೋಡು ಮಾತೆರೆಗಳ ದೇವಸ್ಥಾನ ಕಟ್ಟುವ ಪಂಡ ದೇವಸ್ಥಾನ ಕಟ್ಟರೆ ಆಪುಜಿ ಅಥವಾ ಅವೇನು ನಡಪಾಯರ ಸಾಧ್ಯ ಇಜ್ಜಿ ದೇವಸ್ಥಾನ ಒಂಜಿ ನಿರಂತರ ಐತೆ ಬೆರಿಯೇ ಒಪ್ಪೋಡು ಆ ಒಂಜಿ ಐಕ್ ಖರ್ಚಿ ಬೊಕ್ಕ ಒಂಜಿ ಶ್ರದ್ಧೆ ಪ್ರತಿ ಕಾರ್ಯಕ್ರಮಗೂ ಐಕ್ ಇನ್ವಾಲ್ವ್ಮೆಂಟ್ ಬೋಡು ಒವೇ ಕಾರ್ಯಕ್ರಮ ಬಿದೈ ದೇವಸ್ಥಾನದ ಒಂಜಿ ಅಧ್ಯಕ್ಷರನ್ನ ಅಕ್ಲೆ ಬಿದೈ ಪೋಯರ ಪೂರ ಕಷ್ಟ ಆಪುಂಡು. ಈ ದೇವಸ್ಥಾನ ಒರಿಯರ್ದು ರಡ್ಜೆ ನಡಪಾಯರ ಸಾಧ್ಯ ಇಜ್ಜಿ ನಿರಂತರ ನಮ್ಮ ಊರ್ದಾಕುಲ್ನ ಸಾಕಾರ ಬೋಡೇ ಬೋಡು ಪ್ರತಿ ಇಲ್ಲದಾಕುಲ್ಲ ನೆಕ್ ಒಂಜಿ ದಿನಕ್ಕೆ ಹೊರ ಆಂಡಲ ಅಥವಾ ದಿನೊಟ್ಟು ಒರಿ ಆಂಡಲ ದೇವಸ್ಥಾನಕ್ಕೆ ಬರ್ಪಿನ ಒಂಜಿ ಅಭ್ಯಾಸನ ಮಲ್ಪೋಡು ಅಪಗ ನಮ್ಮ ಜೋಕ್ಲೆಗ್ಲ ಒಂಜಿ ದೇವರನ ಬಗ್ಗೆ ಶ್ರದ್ಧೆ ದೇವರನ ಬಗ್ಗೆ ಗೊತ್ತಾಪುಂಡು. ಇನಿ ನಮ್ಮ ಹಿಂದುಲೆಗ್ ಪಂಡ ಒವೇ ಒಂಜಿ ದೇವಸ್ಥಾನಕ್ಕೆ ಹೋಡೊಂದು ಕಡ್ಡಾಯದ ಆಲಜ್ಜಿ ನಂಗೆ ದೇವಸ್ಥಾನಕ್ಕೆ ಏಪಲ ಪೋಲಿ ಏಪಲ ಬರೋದು ಅಂಚಾದ ನಂಗೆ ದೇವಸ್ಥಾನಕ್ಕೆ ಪೋಡೆ ಪಂಪಿನ ಒಂಜಿ ಶ್ರದ್ಧೆ ಉಪ್ಪುಜಿ ನಂಗೆ ಮನಸ್ಸಾನಂಗೆ ನಾವು ಪೋಪಿನಿ ಜಾತ್ರೆ ಉಪ್ಪನಾಗ ಪೋಪಿನಿ ಅಥವಾ ಒವೇ ವಿಶೇಷ ಕಾರ್ಯಕ್ರಮಕ್ಕೆ ಪೋಪಿನಿ. ಈ ಬಾಕಿದ ಧರ್ಮದ ಅಕ್ಲು ಪ್ರತಿ ಐತಾರನ ಅಥವಾ ಪ್ರತಿ ದಿನನ ಅಥವಾ ಪ್ರತಿ ಗಂಟೆಗ ಅಕ್ಲ ಒಂದು ಪ್ರತಿ ದೇವರ ನೆನಪು ಮಲ್ಪನ ಹಾಕೊಂಡ ಕಾರ್ಯಕ್ರಮ ಉಳ್ಕೊಂಡು ನಮ್ಮ ಇಜ್ಜಿ ನಂಗೆ ಏಪಲ್ ಅಂಚೆ ನಮ್ಮ ಇಂಡಿಪೆಂಡೆಂಟ್ ಆದುಕೊಂಡು ದೇವಸ್ಥಾನದ ಪೋಂಡ ಪೋಲಿ ಪೋಜಿಂಡ ಇಜ್ಜಿ ನಮ್ಮ ಅವೇನೊಂಜಿ ಪ್ರತಿ ಇಲ್ಲದಕ್ಕಲು ವಿಶೇಷವಾದ ಪುಂಜೋಲು ಈ ದೇವಸ್ಥಾನಕ್ಕೆ ಒಂಜಿ ಮಲ್ಲ ಮಹಿಳಾ ಕಮಿಟಿ ಮಲ್ತದು ಮಾತೆಲ್ಲ ಪುಂಜೋಲು ಇನ್ವಾಲ್ವ್ಮೆಂಟ್ ಆಯರ್ಡ
ಅಕ್ಕು ಜೋಕ್ಲೆಲ್ಲ ತೊಂಬರ್ಬೇರು ಜೋಕ್ಲೆದು ನಮ್ಮ ಧರ್ಮದ ಬಗ್ಗೆ ಒಂದು ಶ್ರದ್ಧೆ ಬರ್ಕೊಂಡು. ಕೊಳ್ತಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರಮೋದ್ ಕೆ.ಎಸ್. ಮಾತನಾಡಿ, ಕೊಳ್ತಿಗೆ ಗ್ರಾಮದ ಗಡಿಯಲ್ಲಿರುವ ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಹಿಂದಿನ ಬ್ರಹ್ಮಕಲಶದಲ್ಲೂ ನಾನು ಭಾಗವಹಿಸಿದ್ದೆ. 20 ವರ್ಷಗಳ ಅವಧಿಯಲ್ಲಿ ಈ ದೇವಸ್ಥಾನವು ಬಹಳಷ್ಟು ಅಭಿವೃದ್ಧಿಯಾಗಿದೆ ಎಂದರು. ಕೊಳ್ತಿಗೆ ಗ್ರಾಮ ಇಡೀ ಗ್ರಾಮ ಇದ್ರೂ ಕೂಡ ಈ ದೇವಸ್ಥಾನ ಇರುವಂಥದ್ದು ಒಂದು ವಾರ್ಡಿಗೆ ಇರುವಂಥ ದೇವಸ್ಥಾನ ಅಂತ ಆಗಿದೆ ಇಲ್ಲಿ. ಯಾಕಂದರೆ ಒಂದು ಭಾಗದಲ್ಲಿರುವಂಥದ್ದು ಮಾತ್ರ, ಬರೇ ಕೊಳ್ತಿಗೆ ಗ್ರಾಮ ಅಂದರೆ ಅದು ಇಲ್ಲಿವರೆಗೆ ಎಲ್ಲ ಗ್ರಾಮಕ್ಕೆ ಅಂತೇಳಿ ಬರುವುದಿಲ್ಲ. ಈಗ ದುಗಳದಿಂದ ಪಾಂಬಾರಿಯಿಂದ ಆ ಥರ ಬರುವಂಥ ಸಂದರ್ಭಗಳು ಇಲ್ಲಿ ಇರ್ತಾ ಇಲ್ಲ. ಇಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಮೊನ್ನೊಮ್ಮೆ ಮಾತಾಡಿದೆವು, ಸಂತೋಷನ ಮತ್ತು ನಾವು ಮಾತಾಡಿದೆವು. ಗ್ರಾಮವನ್ನು ಇನ್ವಾಲ್ವ್ಮೆಂಟ್ ಮಾಡಬೇಕಿದ್ರೆ ನಾವು ಒಟ್ಟು ಸೇರಬೇಕು. ಒಂದು ದಿನ ನಮ್ಮ ಪೆರ್ಲಂಪಾಡಿ ಭಾಗದಲ್ಲಿ ಒಂದು ಸಭೆ ಮಾಡಬೇಕು. ಆ ಸಭೆ ಮಾಡಿ ಆ ಸಭೆಯಲ್ಲಿ ನಾವು ಅಲ್ಲಿಯವರನ್ನು ಸೇರಿಸಿಕೊಂಡು, ಏನೋ ಈಗ ಹೋಗಿ ಕಾಗದ ಕೊಟ್ಟು ಬಂದರೆ ಜನ ಸಹ ಅಷ್ಟೇ ಅದನ್ನು ಕೊಡ್ತಾರೆ ಅಷ್ಟೇ. ನಾವು ಈಗ ಕೊಟ್ಟು ಬಂದರೆ 100 ರೂಪಾಯಿ 200 ರೂಪಾಯಿ ಬರೀತಾರೆ. ಇಲ್ಲ ಇದ್ರೆ 5,000 10,000 ರೂಪಾಯಿ ದುಡ್ಡನ್ನು ಬರೆಯುವಂಥ ವ್ಯವಸ್ಥೆಗಳು ಆಗ್ತದೆ. ನಾವು ನಮ್ಮಲ್ಲಿ ಕಾರ್ಯಕರ್ತರು ಬೇಕಾಗ್ತದೆ ಅಷ್ಟೇ. ಈ ಕಾರ್ಯಕರ್ತರನ್ನು ಗುಂಪು ಗುಂಪಾಗಿ ಮಾಡಿ ನಾವು ಅದನ್ನು ಸಂಘಟನೆ ಮಾಡಿದರೆ ಬಹುಶಃ ನಿಮಗೆ ಒಂದು ದಿನ ಸಭೆಯಲ್ಲಿ ಮಾಡಿದರೆ ಒಂದಷ್ಟು ಜನರನ್ನು ನಾವು ಅಲ್ಲಿ ಸೇರಿಸಬಹುದು. ನಮ್ಮ ರಾಜಕೀಯ ರಹಿತವಾಗಿ ಮಾಡುವ ಕಾರಣ ನಮಗೆ ಅದು BJP ಕಾಂಗ್ರೆಸ್ ದಳ ಅಂತ ಹೇಳೋದಿಲ್ಲ. ನಾವೆಲ್ಲರೂ ನಮ್ಮ ದೇವಸ್ಥಾನ ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ಅಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿಂದಲೂ ಪ್ರಮುಖರು ಸ್ವಲ್ಪ ಬರಬೇಕಾಗ್ತದೆ. ಅಲ್ಲಿ ನಮ್ಮ j.k. ವಸಂತರಯ್ಯ ಅವರು ಇದ್ದಾರೆ. ಅವರ ಮೂಲಕ ಅವರು ದೇವಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಕೊಳ್ತಿಗೆ ಗ್ರಾಮದಲ್ಲಿ ಬಹಳಷ್ಟು ವರ್ಷದಿಂದ ಬೇರೆ ಬೇರೆ ಅಧ್ಯಕ್ಷರುಗಳನ್ನು ಕಂಡರೂ ಕೂಡ ವಸಂತ್ ಕುಮಾರ್ ರೈ ಅಂತ ಒಬ್ಬ ಅಧ್ಯಕ್ಷನನ್ನು ಅಲ್ಲಿ ಕಾಣಲಿಲ್ಲ. ಅವರೇನು ಬೇಕಾದಷ್ಟು ದುಡ್ಡು ಸುರಿತಾರೆ ಅಂತಲ್ಲ, ಆದರೆ ಅವರ ಒಂದು ಪ್ರೀತಿ, ಅವರು ಒಂದು ಜನರ ಹತ್ರ ಮಾತಾಡುವಂಥದ್ದು. ಅವರು ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಬಾಕಿದ್ದ ಕಡೆ 100 ಜನ ಸೇರುವುದಿದ್ರೆ ಅಲ್ಲಿ 500 ಜನ ಸೇರ್ತಾರೆ. ಅಂಥ ಒಂದು ಅವರ ಹತ್ರ ಒಂದು ತಾಕತ್ತಿದೆ. ಹಾಗಾಗಿ ಅವರನ್ನು ನಾವು ಮುಂದೆ ಇಟ್ಟುಕೊಂಡು ಅಲ್ಲಿ ಕೆಲಸ ಮಾಡಿದರೆ ನಮಗೆ ಅವರಿಗೊಂದು ಗೌರವ ಇದೆ, ಇಡೀ ಗ್ರಾಮದಲ್ಲಿ ಒಂದು ಗೌರವ ಇದೆ. ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಸಂತೋಷ್ ಕುಮಾರ್ ರೈ ನಳಿಲು ಮಾತನಾಡಿ, ಬ್ರಹ್ಮಕಲಶೋತ್ಸವವು 2024 ಫೆಬ್ರವರಿ 17ರಿಂದ ಫೆಬ್ರವರಿ 24ರವರೆಗೆ ನಡೆಯಲಿದ್ದು, ಡಿಸೆಂಬರ್ 17-18ರಂದು ಚಂಪಾಷಷ್ಠಿ ಮಹೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಡಿಸೆಂಬರ್ 18ಗೆ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಉಂಟು. ಮಾತಾ ನಮ್ಮ ಪದಾಧಿಕಾರಿಗಳು ಅಂಚನೆ ಸದಸ್ಯರು ಊರದ ಮಾತ ಭಕ್ತ ಬಂಧುಗಳು ಐಕೆ ತಪ್ಪಂದೆ ಬರ್ತದೆ ಆನಿತ ಕಾರ್ಯಕ್ರಮವನ್ನು ಪೊರ್ಲುಮಂತ ತೋಜಾವಡೊಂದು ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ನಾರಾಯಣ ರೈ ಮೊದಲ್ಕಾಡಿ, ಮೋಹನ್ ದಾಸ್ ರೈ ನಳಿಲು, ಕಿಶೋರ್ ಕುಮಾರ್ ರೈ ನಳಿಲು, ಸತೀಶ್ ರೈ ನಳಿಲು, ಪ್ರವೀಣ್ ಕುಮಾರ್ ರೈ ನಳಿಲು, ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ರೈ ನಳಿಲು, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಸುರೇಶ್ ಚಂದ್ರ ರೈ ನಳಿಲು, ಉಪಾಧ್ಯಕ್ಷ ವಿನೋದ್ ರೈ ಪಾಲ್ತಾಡು, ನವೀನ್ ರೈ ನಡುಮನೆ, ಸಂಜೀವ ಗೌಡ ಪಾಲ್ತಾಡಿ, ಸ್ವಾಗತ ಸಮಿತಿ ಸಂಚಾಲಕ ಸುನಿಲ್ ರೈ ಪಾಲ್ತಾಡು, ಕಿಟ್ಟಣ್ಣ ರೈ ನಡುಕೂಟೇಲು, ರಘುನಾಥ ರೈ ನಡುಕೂಟೇಲು, ಕೊಳ್ತಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶುಭಲತಾ ಜೆ ರೈ, ಸುಂದರ ಪಾಲ್ತಾಡು, ಸವಣೂರು ಗ್ರಾಮ ಪಂಚಾಯತ್ ಸದಸ್ಯ ತಾರನಾಥ ಬೊಳಿಯಾಲ, ಬಾಲಕೃಷ್ಣ ಗೌಡ, ರಾಮಣ್ಣ ರೈ, ಉಮೇಶ್ ನಾಯಕ್, ಬಾಲಕೃಷ್ಣ ಗೌಡ ಬಾರ್ತಿಕುಮೇರು, ಹರೀಶ್ ನಾಯಕ್, ಆಶಿತ್ ಶೆಟ್ಟಿ, ಜಗನ್ನಾಥ್ ರೈ, ಸುರೇಶ್ ಭಟ್ ಅಂಕತಡ್ಕ, ಸದಾಶಿವ ರೈ ಬಾಕಿಜಾಲು, ಮಹಾಬಲ್ ರೈ ಚೆನ್ನಾವರ, ಪ್ರಜ್ವಲ್ ರೈ ಚೆನ್ನಾವರ, ದೇವಪ್ರಸಾದ್ ಮಣಿಯಾನಿ, ಅಮರನಾಥ ರೈ, ಪ್ರಸಾದ್ ರೈ, ಜಯಪ್ರಶಾಂತ್, ಸುಂದರ್, ಸುಧಾಕರ್ ರೈ ಹೊಸಮನೆ, ಶೇಷಪ್ಪ ರೈ ಮೊದಲಾದವರು ಉಪಸ್ಥಿತರಿದ್ದರು. ಸಮಿತಿಯ ಪದಾಧಿಕಾರಿಗಳಾದ ಪ್ರವೀಣ್ ರೈ ನಡುಕೂಟೇಲು ಸ್ವಾಗತಿಸಿ ಪ್ರವೀಣ್ ಚೆನ್ನಾವರ ವಂದಿಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.